ಮಂಗಳೂರಿನಲ್ಲಿ ಎಷ್ಟು ಎಲ್ಲರಿಗೆ ಸ್ವಾಗತ. ಎಲ್ಲರೂ ಖುಷಿಯಾಗಿರಿ, ಎಲ್ಲರೂ ನಗ್ತೀರಿ. ಇವತ್ತು ಯಾಕೆ ಬಂದ ಹೇಳ್ತೀರಿ, ಮಂಗಳೂರಿನ ಬಗ್ಗೆ ಹೇಳುವ, ಮಂಗಳೂರಿನಲ್ಲಿ ಎಷ್ಟು ಟೂರಿಸ್ಟ್ ಪ್ಲೇಸ್ ಉಂಟಂತ ಹೇಳುವ ನನ್ನ ಈ ಪಾಯಿಂಟಲ್ಲಿ ಮಾತ್ರ. ನಮ್ಮ ಚಾನೆಲ್ನ ಮೈನ್ ಟಾಪಿಕ್ ಏನು ಅಂದರೆ ನಡೆದುಕೊಂಡು ಹೋಗಿ ವಾಕ್ ಟು ಟ್ರಾವೆಲ್ ಅಂತ ಹೇಳ್ತಾರೆ. ಹಾಗೆ ಹೋಗಿ ನಾವು ಟ್ರಾವೆಲ್ ಮಾಡೋದು, ಅದರ ಬಗ್ಗೆ ನನ್ನ ಒಪಿನಿಯನ್ ಆಗಿ ನಾನು ನಿಮಗೆ ತಿಳಿಸಿಕೊಡೋದು ನಮ್ಮ ಚಾನೆಲ್ನ ಮೈನ್ ಟಾಪಿಕ್. ಹಾಗೆ ನಾವು ಇವತ್ತು ಮಂಗಳೂರಿನ ಬಗ್ಗೆ ಹೇಳುವ. ನನ್ನ ಹೆಸರು ಹೇಳ್ತೇನೆ, ನನ್ನ ಹೆಸರು ಅಶ್ವಥ್ ಜಿ ಅಂತ, ಎಲ್ಲರೂ ಅಶ್ವಥ್ ಅಂತ ಕರೀತಾರೆ. ನನ್ನ ಹೆಸರು ಅಶ್ವಥ್ ಜಿ ಅಂತ. ಹಾಗೆ ನಾವು ಇವತ್ತು ಮಂಗಳೂರಿನ ಬಗ್ಗೆ. ಮಂಗಳೂರು ಎಲ್ಲಿ ಇರುವುದು ನಿಮಗೆಲ್ಲರಿಗೂ ಗೊತ್ತುಂಟು, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇರುವುದು. ತಾಲೂಕು ಯಾವುದು ಅಂದರೆ ಮಂಗಳೂರು ತಾಲೂಕು. ಇದು ಎಷ್ಟು ಮೀಟರ್ ಹೈಟು ಎತ್ತರ ಅಂತ ಹೇಳ್ತಾರೆ, ಅದು ಉಂಟಲ್ಲ 22 ಮೀಟರ್. ಫೀಟ್ ಲೆಕ್ಕ ಆದರೆ 72 ಫೀಟ್ ಉಂಟು. ನಾನು ಮಾತಾಡುವ ಕನ್ನಡ ಆಚೆ ಈಚೆ ಆಗ್ಬೋದು, ನನಗೆ ಸರಿಯಾಗಿ ಕನ್ನಡ ಬರಲ್ಲ, ನಾವು ಕನ್ನಡ ಟ್ರೈ ಮಾಡೋದಷ್ಟೇ. ಮಂಗಳೂರಿನಲ್ಲಿ ಎಷ್ಟು ಟೂರಿಸ್ಟ್ ಪ್ಲೇಸ್ ಉಂಟಂತ ಸರಿಯಾಗಿ ಹೇಳುವ, ನನಗೆ ಗೊತ್ತಿರುವ ಹಾಗೆ ಹೇಳ್ತೀನಿ. ನಾನು ಹೋದ ಪ್ಲೇಸ್ ಮಾತ್ರ ನಿಮಗೆ ಶೇರ್ ಮಾಡ್ತೇನೆ. ನಿಮಗೆ ಗೊತ್ತಿರುವ ಟೂರಿಸ್ಟ್ ಪ್ಲೇಸ್ ಎಲ್ಲ ಕಮೆಂಟ್ ರೀತಿಯಲ್ಲಿ ಹೇಳಿ ನನಗೆ ಗೊತ್ತಾಗ್ತದೆ, ಎಲ್ಲರಿಗೆ ಗೊತ್ತಾಗುತ್ತದೆ. ಹಾಗೆ ಇವತ್ತು ನಾವು ಟೋಟಲ್ ಎಷ್ಟು ಬೀಚ್ ಉಂಟು ಅಂತ ಹೇಳುವ. ಮಂಗಳೂರಿನಲ್ಲಿ 8 ಬೀಚ್ ಉಂಟು, ಇದಕ್ಕಿಂತ ಹೆಚ್ಚು ಬೀಚ್ ಇರ್ಬೋದು. ನಿಮಗೆ ಗೊತ್ತಿರುವ ಬೀಚ್ ಎಲ್ಲ ಕಮೆಂಟ್ ರೀತಿಯಲ್ಲಿ ಹೇಳಿ. ನನಗೆ ಗೊತ್ತಿರುವ ಬೀಚ್ 8 ಬೀಚ್ ಗೊತ್ತುಂಟು. ಇದರಲ್ಲಿ ಎಲ್ಲ ಬೀಚ್ ನನಗೆ ಗೊತ್ತಿಲ್ಲ, 4 ಬೀಚ್ ಗೊತ್ತುಂಟು. ಅದರಲ್ಲಿ ಫಸ್ಟ್ ಬೀಚ್ ಪಣಂಬೂರು ಬೀಚ್. ಈ ಪಣಂಬೂರು ಬೀಚ್ ಮಂಗಳೂರಿನ ಒಂದು ಫೇಮಸ್ ಆದ ಬೀಚ್. ಈ ಬೀಚಿಗೆ ನಾನು ಒಮ್ಮೆ ಹೋಗಿದ್ದೇನೆ, ಸೂಪರ್ ವೈಬ್ ಇರುವ ಪ್ಲೇಸ್ ಈ ಮಂಗಳೂರಿನಲ್ಲಿ ಪಣಂಬೂರು ಬೀಚ್. ನಾನು ಸಂಜೆ ಹೊತ್ತು ಹೋದದ್ದು, ಸೂಪರ್ ವೈಬ್ ಇರುವ ಪ್ಲೇಸ್. ಎರಡನೇ ಬೀಚ್ ತಣ್ಣೀರು ಬೈ ಬೀಚ್. ಇದು ಸಹ ಮಂಗಳೂರಿನಲ್ಲಿ ಒಂದು ಫೇಮಸ್ ಆದ ಬೀಚ್, ತಣ್ಣೀರು ಬೈ ಬೀಚ್. ಈ ಬೀಚ್ಗೆ ನಾನು ಹೋಗಲಿಲ್ಲ. ಮೂರನೇ ಬೀಚ್ ಯಾವುದು, ಚಿತ್ರಪುರ ಬೀಚ್. ಇದು ಸಹ ಒಂದು ಫೇಮಸ್ ಆದ ಬೀಚ್, ನಾನು ಹೋಗಲಿಲ್ಲ ಈ ಬೀಚಿಗೆ. 4ನೇ ಬೀಚ್ ಯಾವುದು, ಸೋಮೇಶ್ವರ ಬೀಚ್. ಮತ್ತೊಂದು ಬೀಚ್ ಉಂಟು ಉಲ್ಲಾಲ್ ಬೀಚ್. ಮತ್ತೊಂದು ಬೀಚ್ ನನಗೆ ನೆನಪಿಲ್ಲ, ನಾನು ಸೈಡಲ್ಲಿ ಸ್ಕ್ರೀನಲ್ಲಿ ಹಾಕ್ತೇನೆ. ಮತ್ತು ನಾನು ಮಂಗಳೂರಿನಲ್ಲಿ ಎಲ್ಲಿಗೆ ಹೋಗಿದ್ದೇನೆ ಅಂತ ಟೆಂಪಲ್ಗೆ ಹೋಗಿದ್ದೇನೆ. 2 ಟೆಂಪಲ್ಗೆ ಹೋಗಿದ್ದೇನೆ. ಕುದ್ರೋಳಿ ಗೋಕರ್ಣನಾಥ್ ಟೆಂಪಲ್ಗೆ ಹೋಗಿದ್ದೇನೆ. ತುಂಬ ವರ್ಷ ಆಯಿತು ಒಮ್ಮೆ ಹೋಗಿದ್ದೇನೆ, ಕುದ್ರೋಳಿ ಗೋಕರ್ಣನಾಥ ಟೆಂಪಲ್. ಎರಡನೇ ಪ್ಲೇಸ್ ಯಾವುದಾದ್ರು ಕದ್ರಿ ಮಂಜುನಾಥ ಟೆಂಪಲ್ಗೆ ನಾನು ಒಮ್ಮೆ ಹೋಗಿದ್ದೇನೆ. ಅಲ್ಲಿ ನಾನು 2 ಸತಿ ಹೋಗಿದ್ದೇನೆ. ನಮ್ಮ ಸ್ಕೂಲಿನಲ್ಲಿ ಹೋಗಿದ್ದೇನೆ, ಮತ್ತು ಒಮ್ಮೆ ನಮ್ಮ ಊರಿನಲ್ಲಿ ಟೂರ್ ಇತ್ತು, ಅದರಲ್ಲಿ ಒಮ್ಮೆ ನಾವು ಕದ್ರಿ ಟೆಂಪಲ್ಗೆ ಹೋಗಿದ್ದೇನೆ. ಮತ್ತು ನಾನು ಎಲ್ಲಿಗೆ ಹೋಗಲಿಲ್ಲ, ಪಿಲುಕುಲಕ್ಕೆ ಹೋಗಿದ್ದೇನೆ ಒಮ್ಮೆ. ಅವತ್ತು ಅಷ್ಟು ಪ್ರಾಣಿಗಳಲ್ಲಿ ಇರಲಿಲ್ಲ ನಾನು ಹೋಗುವ ಟೈಮಲ್ಲಿ. ಈಗ ತುಂಬ ಪ್ರಾಣಿಗಳುಂಟು. ಮತ್ತು ನಾನು ಎಲ್ಲಿಗೆ ಹೋಗಲಿಲ್ಲ ಸರಿಯಾಗಿ, ಮಂಗಳೂರಿನಲ್ಲಿ ಅಷ್ಟು ತಿರುಗಲಿಲ್ಲ. ಮತ್ತೊಂದು ಟಾಕೀಸಿಗೆ ಹೋಗಿದ್ದೇನೆ, ಯಾವ ಮೂವಿ ನೋಡಲಿಕ್ಕೆ, ಫ್ರೆಂಡಿನೊಟ್ಟಿಗೆ ರಾಬರ್ಟ್ ಮೂವಿ ನೋಡಲಿಕ್ಕೆ ಹೋಗಿದ್ದೇನೆ. ನಾನು ಮಂಗಳೂರಲ್ಲಿ ಅಷ್ಟು ಸುತ್ತಿಲ್ಲ, ನನಗೆ ಗೊತ್ತಿರೋ ಪ್ಲೇಸ್ ಎಲ್ಲ ನಿಮಗೆ ಶೇರ್ ಮಾಡಿದ್ದೆ. ನಾನು ಹೋಗಿದ್ದ ಪ್ಲೇಸ್ ಎಲ್ಲ ಶೇರ್ ಮಾಡಿದ್ದೇನೆ. ಇದು ಮಂಗಳೂರಲ್ಲಿ ಇನ್ನೂ ತುಂಬ ಪ್ಲೇಸ್ ಉಂಟು, ಒಂದು 50ಕ್ಕಿಂತ ಹೆಚ್ಚು ಪ್ಲೇಸ್ ಇರ್ಬೋದು, ನನಗೆ ಗೊತ್ತಿಲ್ಲ ಸರಿಯಾಗಿ. ನಿಮಗೆ ಗೊತ್ತಿರೋ ಪ್ಲೇಸ್ ಎಲ್ಲ ಕಮೆಂಟ್ ರೀತಿಯಲ್ಲಿ ಹೇಳಿ. ನಾನು ಜಸ್ಟ್ ಶೇರ್ ಮಾಡಿದೆ ಅಷ್ಟೇ. ನನಗೆ ಅಷ್ಟೇ ಎಲ್ಲ ಕನ್ನಡ ಎಲ್ಲ ಬರಲ್ಲ, ನಾನು ಟ್ರೈ ಮಾಡೋದಷ್ಟೇ. ನಿಮಗೆ ಈ ರೀತಿ ವಿಡಿಯೋ ಬೇಕಾದರೆ ನಾವು ನಮ್ಮ ಚಾನಲ್ ಮೈನ್ ಟಾಪಿಕ್ ಏನಂದರೆ ನಡೆದುಕೊಂಡು ಹೋಗಿ ವಾಕ್ ಮಾಡಿ ಟ್ರಾವೆಲ್ ಮಾಡಿ ಅಲ್ಲಿಯ ಬಗ್ಗೆ ನಾವು ತಿಳಿಸಿಕೊಡೋದು ನಮ್ಮ ಚಾನಲಿನ ಒಂದು ಮೈನ್ ಟಾಪಿಕ್. ನಾವು ನೆಕ್ಸ್ಟ್ ದೂರ ಹೋಗೋದಂತ ಮೊನ್ನೆ ತುಳುವಿನಲ್ಲಿ ಹೇಳಿದ್ದೇನೆ. ನಾವು ಎಲ್ಲಿ ಹೋಗೋದು, 16 ಕಿಲೋಮೀಟರ್ ನಡೆದರೆ ಒಂದು ಒಳ್ಳೆ ವ್ಯೂ ಪಾಯಿಂಟ್ ಇರೋ ಒಂದು ಪ್ಲೇಸ್ ಉಂಟು, ಒಳ್ಳೆ ಒಂದು ಪ್ಲೇಸ್, ಚರಿತ್ರೆ ಇರೋ ಪ್ಲೇಸ್ ಉಂಟು, ಅಲ್ಲಿಗೆ ಹೋಗೋದು. ಅದರ ಬಗ್ಗೆ ನಾವು ಇವತ್ತು ಹೇಳೋದು ಬೇಡ, ನಾಲ್ದೇ ಸರಿಯಾಗಿ ಹೇಳುವ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನನಗೆ ಗೊತ್ತಿರೋ ಪ್ಲೇಸ್ ಎಲ್ಲ ನಿಮಗೆ ಹೇಳಿದ್ದೇನೆ. ನನಗೆ ಅಷ್ಟೆಲ್ಲ ಗೊತ್ತಿಲ್ಲ, ನಾನು ಹೋದ ಪ್ಲೇಸ್ ಎಲ್ಲ ನಿಮಗೆ ಹೇಳಿಕೊಟ್ಟಿದ್ದೇನೆ. ಅಲ್ಲಿವರೆಗೆಲ್ಲರಿಗೆ ಬೈ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಗಿಟ್ಟದ ಬೆಲ್ ಐಕನ್ ಕ್ಲಿಕ್ ಮಾಡಿ. ಅಲ್ಲಿವರೆಗೆ ಎಲ್ಲರಿಗೆ ಬೈ ಬೈ. ಈಗ ಒಂದು ಒಳ್ಳೆ ಮಳೆ ಬರುವ ಚಾನ್ಸ್ ಉಂಟು, ಅಷ್ಟು ಮುಗಾಲುಂಟು ನೋಡಿ.